ಆದ್ರೆ ಅಮೃತಾನು ವಿಷ ಅಂತ ಹಿರಿಯರು ಆಗಾಗ ನಮ್ಮನ್ನು ಎಚ್ಚರಿಸ್ತಾ ಇರ್ತಾರೆ. ಈ ಮಾತು ನಮ್ಮ ಆಹಾರದ ವಿಚಾರದಲ್ಲಿಯೂ ಸತ್ಯವಾದದ್ದು. ಆಹಾರ ನಿಯಮಿತವಾಗಿರಬೇಕು, ಎಷ್ಟು ಬೇಕು ಅಷ್ಟು ಆಹಾರ ಸೇವಿಸುವುದು ಮಾತ್ರವಲ್ಲದೆ ಯಾವ ಸಮಯದಲ್ಲಿ ಯಾವ ಆಹಾರ ಸೇವಿಸಬೇಕು, ಯಾವ ಆಹಾರ ಸೇವಿಸಬಾರದು ಅನ್ನುವ ಅರಿವು ಕೂಡ ನಮಗಿರಬೇಕಿದೆ. ಬೆಳಿಗ್ಗೆ ಎದ್ದ ತಕ್ಷಣವೇ ಕಾಫಿ ಟೀ ಕುಡಿಯುವ ಅಭ್ಯಾಸ ಒಳ್ಳೆಯದಲ್ಲ. ಬೆಳಿಗ್ಗೆ ಕಾಫಿ ಟೀ ಕುಡಿಯುವ ಮೊದಲು ಉಗುರು ಬೆಚ್ಚಗಿನ ನೀರನ್ನು ಕುಡಿಯುವುದರ ಮೂಲಕ ದಿನಚರಿ ಆರಂಭಿಸಬೇಕು. ಇಲ್ಲದಿದ್ದರೆ ಹಾರ್ಮೋನ್ ಅಸಮತೋಲನ ಉಂಟಾಗುತ್ತದೆ. ತಡವಾಗಿ ಎದ್ದಾಗ ಅಥವಾ ಖಾಲಿ ಹೊಟ್ಟೆಯಲ್ಲಿ ಇದ್ದಾಗ ಸೋಡಾ, ತಂಪು ಪಾನೀಯಗಳನ್ನು ಸೇವಿಸಲೇಬಾರದು. ಈ ರೀತಿ ಮಾಡಿದರೆ ಜೀರ್ಣಾಂಗಗಳಲ್ಲಿ ಹಾನಿ ಉಂಟು ಮಾಡುವ ಆಮ್ಲಗಳು ಬಿಡುಗಡೆಯಾಗುತ್ತವೆ. ಅಲ್ಲದೆ ಅನಾರೋಗ್ಯವು ಕಾಡುತ್ತದೆ. ಜೊತೆಗೆ ವಾಂತಿ ಕೂಡ ಎದುರಾಗಬಹುದು. ಹಾಗಾಗಿ ಇವೆಲ್ಲವನ್ನು ಸೇವಿಸುವುದಕ್ಕಿಂತ ಮೊದಲು ನೀರನ್ನು ಕುಡಿಯುವುದು ಒಳಿತು. ತೀಕ್ಷ್ಣವಾದ ಮಸಾಲೆಗಳನ್ನು ಹೊಂದಿರುವ ಹುಳಿಯಾದ ಗ್ರೇವಿ ಪದಾರ್ಥಗಳನ್ನು ಮುಂಜಾನೆ ಸಮಯದಲ್ಲಿ ತಿನ್ನಬಾರದು. ಇವುಗಳಿಗೆ ಬಳಸಿರುವ ಎಣ್ಣೆಯಿಂದ ಅನಾರೋಗ್ಯ ಉಂಟಾಗುತ್ತದೆ. ಇದೇ ರೀತಿ ಹೆಚ್ಚು ಕಾಲ ಇದ್ದಲ್ಲಿ ಅಲ್ಸರ್ ಎದುರಾಗುವ ಸಂಭವವಿರುತ್ತದೆ. ಒಟ್ಟಿನಲ್ಲಿ ನಮ್ಮ ಆಹಾರ ನಮ್ಮ ಆರೋಗ್ಯವನ್ನು ನಿರ್ಧರಿಸುತ್ತದೆ. ಆಹಾರ ಸೇವನೆಯ ವಿಚಾರದಲ್ಲಿ ನಾವು ಎಚ್ಚರಿಕೆ ವಹಿಸಿದರೆ ರೋಗದಿಂದ ಮಾತ್ರವಲ್ಲ, ಆಸ್ಪತ್ರೆಯಿಂದಲೂ ದೂರವಿರಬಹುದು.